ಮಂಗಳೂರಿನ ದೇರಳಕಟ್ಟೆಯ ಕಣಚೂರು ಬಿಎಸ್ಸಿ ನರ್ಸಿಂಗ್ ಕಾಲೇಜಿನಲ್ಲಿ ಕಿರಿಯ ವಿದ್ಯಾರ್ಥಿಗಳಿಗೆ ರ್ಯಾಗಿಂಗ್ ಮಾಡುತ್ತಿದ್ದ ಆರೋಪದಡಿ 11 ಮಂದಿ ವಿದ್ಯಾರ್ಥಿಗಳನ್ನು ಮಂಗಳೂರು ನಗರ ಪೊಲೀಸರು ಬಂಧಿಸಿದ್ದಾರೆ. ಮೊಹಮ್ಮದ್ ಶಮಾಸ್, ಅವಿನ್ ಜೋಯ್, ರಾಬಿನ್ ಬಿಜು, ಜೆರಾನ್ ಸಿರಿಲ್, ಜಬೀನ್ ಮಹರೂಫ್, ಮೊಹಮ್ಮದ್ ಸೂರಜ್, ಜಫೀನ್, ಅಬ್ದುಲ್ ಬಸಿತ್, ಅಶಿನ್ ಬಾಬು, ಅಬ್ದುಲ್ ಅನಾಸ್, ಮೊಹಮ್ಮದ್ ಅಕ್ಷಯ್ ಕೆಎಸ್ ಬಂಧಿತ ಆರೋಪಿಗಳು. ಇವರೆಲ್ಲರೂ ಕೇರಳ ಮೂಲದವರಾಗಿದ್ದಾರೆ. ಕಾಲೇಜಿನ ಫಿಸಿಯೋಥೆರಪಿ ಮತ್ತು ನರ್ಸಿಂಗ್ ಶಿಕ್ಷಣ ಪಡೆಯುತ್ತಿದ್ದ 5 ವಿದ್ಯಾರ್ಥಿಗಳಿಗೆ ಹಿರಿಯ ವಿದ್ಯಾರ್ಥಿಗಳು ರ್ಯಾಗಿಂಗ್ ನಡೆಸಿದ್ದು, ಗಡ್ಡ ಮೀಸೆ ಬೋಳಿಸಬೇಕು, ಪೊಟ್ಟಣದಲ್ಲಿರುವ ಬೆಂಕಿ ಕಡ್ಡಿಗಳನ್ನು ಎಣಿಸಬೇಕು ಎಂದು ಕಿರುಕುಳ ನೀಡಿದ್ದು, ದೈಹಿಕವಾಗಿ ಕೂಡ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಇನ್ನು ಈ ಕುರಿತು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾಹಿತಿ ನೀಡಿದ್ದು, ಕಿರುಕುಳಕ್ಕೆ ಒಳಗಾದ ವಿದ್ಯಾರ್ಥಿಗಳು ಕಾಲೇಜು ಆಡಳಿತ ಮಂಡಳಿಯನ್ನು ಸಂಪರ್ಕಿಸಿದರು. ಆದರೆ ಅವರು ಪೊಲೀಸ್ ದೂರು ದಾಖಲಿಸಿದ್ದು, ಈ ಸಂಬಂಧ 18 ವಿದ್ಯಾರ್ಥಿಗಳನ್ನು ವಿಚಾರಿಸಿದ ನಂತರ ನಾವು 11 ಜನರನ್ನ ಬಂಧಿಸಿದ್ದೇವೆ ಎಂದು ತಿಳಿಸಿದ್ದಾರೆ. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂಥ ಉಳ್ಳಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೇರಳಕಟ್ಟೆ ಅನ್ನೋ ಒಂದು ಸ್ಥಳ ಬರುತ್ತೆ. ಅಲ್ಲಿ ಕಣಚೂರು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ ಇದ್ದಾವೆ. ಈ ಇನ್ಸ್ಟಿಟ್ಯೂಷನ್ ವ್ಯಾಪ್ತಿಯಲ್ಲಿ ಒಂದು ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಆ್ಯಂಡ್ ನರ್ಸಿಂಗ್ ಅಂತ ಒಂದು ಕಾಲೇಜ್ ಇದೆ. ಆ ಕಾಲೇಜಿನ ಸುಮಾರು 5 ಜನ ಫ್ರೆಷರ್ ವಿದ್ಯಾರ್ಥಿಗಳೇನಿದ್ದಾರೆ, ಇವರೆಲ್ಲ 5 ಜನ ಕೇರಳ ಮೂಲದವರಿದ್ದಾರೆ. ಇವರುಗಳಿಗೆ ಕ್ಲಾಸ್ ರೂಮಲ್ಲಿ ಕೆಲ ವಿದ್ಯಾರ್ಥಿಗಳು ಕರೆದುಬಿಟ್ಟು ನಾಳೆ ಕಟಿಂಗ್ ಮಾಡಿಸ್ಕೊಂಡ್ಬರ್ಬೇಕು, ನೀವು ಮೀಸೆ ಎಲ್ಲ ಬೋಳಿಸ್ಕೊಂಡ್ಬರ್ಬೇಕು, ಮತ್ತು ಕೆಲವರು ಮ್ಯಾಚ್ ಸ್ಟಿಕ್ನ ರೂಮಿಗೆ ಕರೆದುಬಿಟ್ಟು ಈ ಮ್ಯಾಚ್ ಸ್ಟಿಕ್ ಎಷ್ಟಿದ್ದಾವೆ ಎಣಿಸ್ಬೇಕು, ಮತ್ತು ಈ ಮ್ಯಾಚ್ ಸ್ಟಿಕ್ಕಲ್ಲಿ ರೂಮ್ ಮೆಷರ್ ಮಾಡಬೇಕು ಅಂತಂದು, ಅದ್ರ ಜೊತೆಗೆ ಸ್ವಲ್ಪ ಕೆಲ ವಿದ್ಯಾರ್ಥಿಗಳು ಪ್ರತಿರೋಧ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಅವರಿಗೆ ಪುಷ್ ಮಾಡುವಂಥದ್ದು ಮತ್ತು ಕೈಯಲ್ಲಿ ಹಲ್ಲೆ ಮಾಡುವಂಥದ್ದು, ಇಷ್ಟೊಂದು ರ್ಯಾಗಿಂಗ್ ಮಾಡಿರುವಂಥ ಪ್ರಕರಣ ನಮ್ಮ ಉಳ್ಳಾಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಇದು 5 ಜನ ಫ್ರೆಷರ್ಸ್ ಏನಿದ್ದಾರೆ, ಅವರು ಸಂಬಂಧಪಟ್ಟ ಆಡಳಿತ ಮಂಡಳಿ ಏನಿದೆ ಅವ್ರಿಗೆ ಹೋಗಿ ಇನ್ಫಾರ್ಮ್ ಮಾಡಿದ್ದಾರೆ. ಇನ್ಫಾರ್ಮ್ ಮಾಡಿದ ತಕ್ಷಣ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ನಮ್ಮ ಉಳ್ಳಾಳ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದರು. ಒಟ್ಟು 18 ಜನ ವಿದ್ಯಾರ್ಥಿಗಳ ಮೇಲೆ ಕಂಪ್ಲೇಂಟ್ ಮಾಡಿದರು, ಅಡ್ಮಿನಿಸ್ಟ್ರೇಟಿವ್ ಅಥಾರಿಟೀಸು ಮತ್ತು ವಿದ್ಯಾರ್ಥಿಗಳೆಲ್ಲ ಸೇರಿ. ನಂತರದಲ್ಲಿ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 11 ಜನ ಈ ಒಂದು ಕೃತ್ಯದಲ್ಲಿ ನೇರ ತೊಡಗಿಸ್ಕೊಂಡಿರುವಂಥದ್ದು ಕಂಡು ಬಂದಿದೆ. ಅವರುಗಳ ಹೆಸರುಗಳು ಅಕ್ಷಯ್, ರಾಬಿನ್, ಅಬ್ದುಲ್, ಜಫೀನ್, ಜಬೀನ್, ಅಲೂರ್ ಜಾಯ್, ಜೆರಾನ್ ಸಿರಿಯಾಕ್, ಅಬ್ದುಲ್ ಬಾಸಿತ್, ಸೂರಜ್, ಆಶಿತ್ ಬಾಬು ಮತ್ತು ಮೊಹಮ್ಮದ್ ತಾಮಸ್ ಅಂತ ಒಟ್ಟು 11 ಜನರನ್ನು ನಾವು ಈಗಾಗಲೇ ವಶಕ್ಕೆ ತೊಗೊಂಡು ಸೂಕ್ತ ಕಾನೂನು ಕ್ರಮ ಕೈಗೊಳ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಅವ್ರನ್ನ ರೂಮ್ಗಳಲ್ಲಿ ಮತ್ತು ಕ್ಲಾಸ್ ರೂಮ್ಗಳಲ್ಲಿ ಕೂಡಾಕ್ಬಿಟ್ಟು ಹೊರಗಡೆ ಬರಲಿಕ್ಕೆ ಬಿಡದೇ ಇರುವಂಥದ್ದು, ಮತ್ತು ದೈಹಿಕ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡುವಂಥದ್ದು, ಮತ್ತು ಈ ವಿಷಯ ಏನಾದರೂ ನೀವು ಯಾರಿಗಾದರೂ ಹೇಳಿದರೆ ಮತ್ತೆ ನಿಮಗಿಲ್ಲಿ ಓದಲಿಕ್ಕೆ ಬಿಡೋದಿಲ್ಲ, ನಿಮಗೆ ಮತ್ತೆ ತೊಂದರೆ ಕೊಡ್ತೀವಿ, ಹಲ್ಲೆ ಮಾಡ್ತೀವಿ ಅಂತಂದೆಲ್ಲ ಬೆದರಿಕೆ ಹಾಕಿರುವಂಥದ್ದು.